ತಮಿಳುನಾಡಿನ ಕನ್ನಡಿಗರಿಂದ ವಿಶಿಷ್ಟ ಆಚರಣೆಯನ್ನ ಮಾಡಲಾಗಿದೆ. ಸಗಣಿಯಲ್ಲಿ ಹೊಡೆದಾಡಿಕೊಂಡು ಭಕ್ತಿ ಮೆರೆದಿದ್ದಾರೆ ಗ್ರಾಮಸ್ಥರು. ಬಲಿಪಾಡ್ಯಮಿಯ ಮಾರನೆಯ ದಿನದಂದು ಈ ಒಂದು ಆಚರಣೆಯನ್ನ ಮಾಡಲಾಗುತ್ತೆ. ಸಗಣಿಯಲ್ಲಿ ಹೊಡೆದಾಟವನ್ನ ಮಾಡಿಕೊಳ್ಳುವಂಥದ್ದು ತಾಳವಾಡಿ ತಾಲೂಕಿನ ಗುಮಟಾಪುರದಲ್ಲಿ ಗೊರೆ ಹಬ್ಬ ಸಂಭ್ರಮ ಇದು. ಶತಮಾನಗಳಿಂದ ನಡೀತಾ ಇರುವಂತಹ ಕನ್ನಡಿಗರ ವಿಶೇಷ ಹಬ್ಬ. ಬೀರೇಶ್ವರ ದೇಗುಲ ಮುಂಭಾಗದಲ್ಲಿ ಸಗಣಿಯಿಂದ ಹೊಡೆದಾಟವನ್ನು ಮಾಡಿಕೊಂಡಿದ್ದಾರೆ. ಸಗಣಿಯನ್ನ ದಪ್ಪ ದಪ್ಪ ಉಂಡೆಗಳಾಗಿ ಮಾಡಿ ಆ ಉಂಡೆಗಳಲ್ಲಿ ಹೊಡೆದಾಡಿ ಶಕ್ತಿ ಪ್ರದರ್ಶನವನ್ನ ತೋರಿದ್ದಾರೆ. ತಮಿಳುನಾಡಿನ ಕನ್ನಡಿಗರಿಂದ ಮಾಡುವಂತಹ ವಿಶೇಷ ಆಚರಣೆ ಇದು. ಸಗಣಿಯಲ್ಲಿ ಹೊಡೆದಾಡಿಕೊಂಡು ಅಲ್ಲಿನ ಗ್ರಾಮಸ್ಥರು ಭಕ್ತಿಯನ್ನ ಮೆರೆದಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಸಗಣಿಯಿಂದ ಯಾವ ರೀತಿಯಾಗಿ ದಪ್ಪ ದಪ್ಪ ಉಂಡೆಗಳನ್ನ ಮಾಡಿಕೊಂಡು ಆ ಉಂಡೆಗಳಿಂದ ಹೊಡೆದಾಡಿಕೊಳ್ತಾ ಇದ್ದಾರೆ ಅಂತ ಹೇಳಿ.